ಮಹಾಪೌರರೇ, ಆವತ್ತಿನ ದಿವಸದಲ್ಲಿ 10 ಲಕ್ಷ ರೂಪಾಯಿ ಅನುದಾನಗಳಿತ್ತು ಪ್ರತಿಯೊಬ್ಬ ಸದಸ್ಯರ ನಿಧಿ ಅಂತ ಹೇಳಿ. ಇನ್ನಿತರ ಎಲ್ಲ ಸದಸ್ಯರಿಗೆ 10 ಲಕ್ಷ ರೂಪಾಯಿ ಹಾಗೆ ಅನುದಾನ ಕೊಡ್ತಾ ಇದ್ರು. ಮತ್ತು ಜನರಲ್ ಫಂಡ್ನಲ್ಲಿ ಎಲ್ಲ 60 ವಾರ್ಡಿಗೆ ಹಂಚಿ ಎಲ್ಲರಿಗೂ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ದಿವಸಗಳಿತ್ತು. ಇಲ್ಲಿ ಹಿರಿಯ ಸದಸ್ಯರುಗಳಿದ್ದರು. ಆಡಳಿತ ಯಾವ ಪಕ್ಷ ಆಡಳಿತ ಮಾಡುತ್ತಿದ್ದರು, ಆಡಳಿತ ಪಕ್ಷ ಪ್ರತಿಪಕ್ಷವನ್ನು ವಿಶ್ವಾಸಕ್ಕೆ ತಗೊಂಡು ಜೊತೆಯಾಗಿ ನಗರದ ಜನತೆಯ ಅಭಿವೃದ್ಧಿಗಾಗಿ ಶ್ರಮ ಪಟ್ಟಿದ್ದಾರೆ. ಈ ಕಾರ್ಪೊರೇಷನ್ ಕಟ್ಟಲಿಕ್ಕೆ ಬೇಕಾದಷ್ಟು ಅಧಿಕಾರಿಗಳು ಸಹ ನಮ್ಮ ಪ್ರತಿನಿಧಿಗಳು, ಕಾರ್ಪೊರೇಟರ್ಗಳು ಎಲ್ಲರೂ ಶ್ರಮ ಪಟ್ಟಂಥ ಶ್ರಮ ಇದೆ ಈ ಕಾರ್ಪೊರೇಷನ್ಗೆ. ಇವತ್ತು ಈ ಕಾರ್ಪೊರೇಷನ್ ಆಗಬೇಕಾದ್ರೆ ಎಲ್ಲರ ಶ್ರಮದಿಂದನೇ ಆಗಿದೆ ಹೊರತು ಅದರಷ್ಟೇ ಆಗಲಿಲ್ಲ. ಇಲ್ಲಿ KS ಅಧಿಕಾರಿಯಿಂದ IS ಅಧಿಕಾರಿ ತನಕ ನಾವು ನೋಡಿದ್ದೇವೆ ಈ ಸದನದಲ್ಲಿ. ಅಂಥ ಕಮಿಷನರ್ ಆಗಿ ಬಂದಿದ್ದಾರೆ. ಇವತ್ತಿನ ಇತ್ತೀಚಿನ ಈ ದಿವಸದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಬರ್ತಾ ಇದ್ದೇವೆ. ಪೂಜ್ಯ ಮಹಾಪೌರರೇ, ಇವತ್ತು ಈ ಆಡಳಿತ ಇಲ್ಲಿ ಏನಾಗ್ತದೆ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. IS ಆಫೀಸರ್ಗಳು ಕಮಿಷನರ್ ಆಗಿದ್ದರು. ಈ ನಮ್ಮ ಇವರು ಅಕ್ಷಯ್ ಸಿರಿದರು ಒಂದು 2.5 ವರ್ಷ 3 ವರ್ಷ ತನಕ ಹತ್ತಿರ 3 ವರ್ಷ ತನಕ ಇಲ್ಲಿ ಕಮಿಷನರ್ ಆಗಿದ್ದರು. ಒಂದು ಸಿಸ್ಟಮಿಟ್ ಆಗಿ ಕಾರ್ಪೊರೇಷನನ್ನು ತಂದಿದ್ದರು. ಅದೇ ರೀತಿ ಲೋಬರ್ ಕಮಿಷನರ್ ಆಗಿದ್ದಾಗ ಒಂದು ಸಿಸ್ಟಮಿಟ್ ಆಗಿ AB ಇಬ್ರಾಹಿಂ ಇರ್ಬೋದು, ಅಲ್ಲಿ ಇನ್ನಿತರ ಯಾವುದೇ ಕಮಿಷನರ್ ಆಗಿರ್ಬೋದು, ಸಮೀರ್ ಶುಕ್ಲಾ ಆಗಿರ್ಬೋದು, ಎಲ್ಲರೂ ಶ್ರಮಪಟ್ಟು ಒಂದು ಕಾರ್ಪೊರೇಷನನ್ನು ಒಂದು ವ್ಯವಸ್ಥಿತ ಒಂದು ಸಿಸ್ಟಮ್ ಲೆವೆಲ್ನಲ್ಲಿ ತಂದು ಇಟ್ಟಿದ್ದಂಥ ಒಂದು ಕಾರ್ಪೊರೇಷನನ್ನು ಇವತ್ತು ಯಾವುದೋ ಒಂದು ಹಂತಕ್ಕೆ ಹೋಗ್ತಾ ಇದೆ. ಮಹಾಪೌರರೇ, ಇವತ್ತು ನೋಡಿ ಏನು ಅನಾಹುತ ಆಗ್ತದೆ ಅಂತ ಹೇಳಿದರೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅಂಥ ಪರಿಸ್ಥಿತಿ ನಮ್ಮ ಕಾರ್ಪೊರೇಷನ್ಗೆ ಬಂದು ಹೋಗಿದೆ ಇವತ್ತು. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಸಂಪೂರ್ಣವಾಗಿ ದಾಖಲೆ ಸಮೇತ ನಾನು ನಿಮಗೆ ಬಿಚ್ಚಿಡ್ತೇನೆ ಮಹಾಪೌರರೇ. ಇವತ್ತು ನೋಡಿ, ಜೆಗಳು 2 AWE 2 ಜೆಗಳು ಬಂದು 29 ದಿವಸ ತನಕ ಅವರಿಗೆ ಚಾರ್ಜ್ ಕೊಡಲಿಲ್ಲ. 29 ದಿವಸ ತನಕ ಅವರಿಗೆ ಚಾರ್ಜ್ ಕೊಡಲಿಲ್ಲ. 29 ದಿವಸ ತನಕ ಕೂತ್ಕೊಳಿಸಿ ಅದರ ನಂತರ ಅವರಿಗೆ ಚಾರ್ಜ್ ಕೊಟ್ಟಿದ್ದಾರೆ. ಚಾರ್ಜ್ ಹೇಗೆ ಕೊಟ್ಟಿದ್ದಾರೆ ಗೊತ್ತಾ ಮಹಾಪೌರರೇ? ಒಬ್ಬ ಜೆಗೆ AWE ಚಾರ್ಜ್ ಮಾಡಿ 20 ವಾರ್ಡ್ ಕೊಟ್ಟಿದ್ದಾರೆ. ಒಬ್ಬ AWE 4 ವರ್ಷ ಎಕ್ಸ್ಪೀರಿಯನ್ಸ್ ಸರ್ವಿಸ್ ಮಾಡಿದಂಥ ಒಬ್ಬ AWEಗೆ 4 ವಾರ್ಡ್ ಕೇವಲ. ಅದು 29 ದಿವಸ ಕೂತ್ಕೊಳಿಸಿ ಚಾರ್ಜ್ ಕೊಡದೆ ಸತಾಯಿಸಿ. ಇದು ನಮ್ಮ ಅವಸ್ಥೆ, ಇದು ವ್ಯವಸ್ಥೆ ಇವತ್ತಿನ. ಇದು ಆಡಳಿತದ ಗಮನಕ್ಕೆ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಬರಬೇಕು. ಯಾಕೆ ಆಡಳಿತದವರು ಮಾತಾಡ್ತಾ ಇಲ್ಲ, ಯಾಕೆ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತೇಳಿ ನಮಗೆ ದೊಡ್ಡ ಒಂದು ಅನುಮಾನ ಇದೆ. ಏನೋ ಒಂದು ಸಂಶಯ ಮೂಡ್ತಾ ಇದೆ ನನಗೆ. ಇರಲಿ. ಇನ್ನೊಂದು ವಿಚಾರ, ಒಂದು ಈ ಮಹಾನಗರ ಪಾಲಿಕೆಯಲ್ಲಿ ಒಬ್ಬ 20 ಸಾಧಾರಣ 30 ವರ್ಷದ ಮೇಲೆ ಈ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ JE ಆಗಿ AWE ಆಗಿ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸರ್ವಿಸ್ ಮಾಡಿದಂಥ ಒಬ್ಬನಿಗೆ ಒಂದು SC ಚಾರ್ಜ್ ಕೊಡುವುದು ಬಿಟ್ಟು ಡೆಪ್ಯುಟೇಷನ್ನಲ್ಲಿ ಬಂದಂಥ ಪ್ರಭಾರಾಗಿ ಡೆಪ್ಯುಟೇಷನ್ನಲ್ಲಿ ಬಂದಂಥ ಅವರಿಗೆ SC ಚಾರ್ಜ್. ಎಕ್ಸ್ಪೀರಿಯನ್ಸ್ ಇಲ್ಲ. ನೋಡಿ ಒಂದು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತೇಳಿ. ಇದರ ಉದ್ದೇಶ ಏನಾಗಿರ್ತದೆ? ಎಕ್ಸ್ಪೀರಿಯನ್ಸ್ ಇದ್ದಾನೆ, 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಆಗುಹೋಗುಗಳ ಬಗ್ಗೆ, ಕಾರ್ಪೊರೇಷನ್ ಆಗುಹೋಗುಗಳ ಬಗ್ಗೆ ಎಲ್ಲ ಗೊತ್ತಿದೆ. ಗೊತ್ತಿದ್ದವರಿಗೆ SC ಚಾರ್ಜ್ ಕೊಡುವುದಿಲ್ಲ. ಪ್ರಭಾರ ಬಂದಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಭಾರ ಆಗಿ ಬಂದಂಥ ಒಬ್ಬರಿಗೆ ಚಾರ್ಜ್ ಕೊಡುವಂಥದ್ದು ಇದು ನಿಜವಾಗಿ ಇಲಾಖೆಯಲ್ಲಿ ಇಲ್ಲ. ಇದು ಮೋಸ. ಇದು ಯಾವ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ? ಇದರಲ್ಲಿ ಯಾವುದೇ ಒಂದು ಉದ್ದೇಶ ಇರಬೇಕಲ್ಲ. ಇಲ್ಲಿಗೆ ಯಾಕೆ ಕೊಡಬೇಕು? ಈಗ ಮೊನ್ನೆ ಕಳೆದ ಕೌನ್ಸಿಲ್ನಲ್ಲಿ ಇಲ್ಲಿ ಅಬ್ದುಲ್ ಲತೀಫರೊಂದು ತಮ್ಮಲ್ಲಿ ಹೇಳಿದರು, ಮೇಯರ್ ತಮ್ಮ ವಿಮೋಚನಾ ಅಧಿಕಾರವನ್ನು ಉಪಯೋಗಿಸಿ ನೀವು ಅಭಿವೃದ್ಧಿ ಮಾಡಬೇಕು ಅಂತೇಳಿ. ಅಭಿವೃದ್ಧಿ ಕುಂಠಿತ ಆಗಿದೆ. ನಮ್ಮಲ್ಲಿ ಟೆಂಡರಿಗೆ ಹೋದ ಫೈಲ್ಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಆಗ್ತಾ ಇಲ್ಲ. ಕಮಿಟಿಯಲ್ಲಿ ಆದದ್ದನ್ನು ಟೆಂಡರ್ ಕರೀತಾ ಇಲ್ಲ ಅಂತೇಳಿ ಇಲ್ಲಿ ಅದಕ್ಕೆ ಕಮಿಷನರ್ ಉತ್ತರ ಕೊಟ್ಟಿದ್ದಾರೆ. ನಾನು ಇರಲಿಲ್ಲ, ನಾನು ಹೊರಗಡೆ ಹೋಗಿದ್ದೆ. ಇವತ್ತು ನಿಮ್ಮ ಇದರಲ್ಲಿ ಅಜೆಂಡಾದ ಪ್ರೊಸೀಡಿಂಗ್ಸಲ್ಲಿ ನೋಡಿದೆ, 164 ಕೋಟಿ ರೂಪಾಯಿ ಕಾಮಗಾರಿಗೆ ಮಂಜೂರು ಮಾಡಲಾಗಿದೆ ಅಂತೇಳಿ. ನಮಗೆ ಇರುವುದು ಇಲ್ಲಿ
ಹೇಳ್ತಾರೆ ತೆರಿಗೆ ಹಣಕಾಸು ಸ್ಥಾಯಿ ಸಮಿತಿಯಲ್ಲಿ ಸುಮಾರು 60 ಕೋಟಿ ರೂಪಾಯಿ ಕಾಯ್ದಿರಿಸಲಾಗಿದೆ ಅಂತ. ಹಾಗಾದರೆ 164 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದು ಯಾರು? ಪೂಜ್ಯ ಮಹಾಪೌರರೇ, ಯಾರು? ಒಬ್ಬ ಕ್ಲಾರ್ಕ ಅಲ್ಲ, ಒಬ್ಬ ಜೇಯ ಅಲ್ಲ, ಕಮಿಷನರ್ನ ಪಿ ಎನ? ಯಾರು ಸ್ಯಾಂಕ್ಷನ್ ಮಾಡಿದ್ದು? ಯಾರು ಸ್ಯಾಂಕ್ಷನ್ ಮಾಡಿದ್ದು? ಕಮಿಷನರ್ ಹೌದು ಅಲ್ವಾ? ಅಷ್ಟೇನು ಬೋಧ ಇಲ್ವಾ ಅವರಿಗೆ? ಅಷ್ಟು ಗೊತ್ತಿಲ್ವಾ ಅವರಿಗೆ? ಒಂದು ಕಮಿಷನರ್ ಆದವರಿಗೆ 164 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡುವಾಗ ಅವರಿಗೆ ಗೊತ್ತಿಲ್ವಾ ಬಜೆಟ್ 60 ಲಕ್ಷ ರೂಪಾಯಿ 60 ಕೋಟಿ ರೂಪಾಯಿ ಮಾತ್ರ ಇರುವುದು ಅಂತೇಳಿ? ಇದು ಯಾಕೆ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ? ಸ್ಯಾಂಕ್ಷನ್ ಮಾಡಿ ಇನ್ನೊಂದು ವಿಚಾರಣೆ ಅಂತ ಹೇಳಿದರೆ, 2 ಟರ್ಮಲ್ಲಿ ಸುಧೀರ್ ಶೆಟ್ಟಿ ಅವರು ಮಹಾಪೌರರಾಗಿದ್ದಾಗ 1 ಕೋಟಿ ರೂಪಾಯಿ ಸದಸ್ಯರ ನಿಧಿ ಅಂತ ಘೋಷಣೆ ಮಾಡಿದರು. ದಿವಾಕರ್ ಅವರು ಮೇರಿರುವಾಗ 75 ಲಕ್ಷ ಅಂತ ಹೇಳಿ ಘೋಷಣೆ ಮಾಡಿದರು. ದಯಾನಂದ್ ಅಂಚನ್. ಈಗ ಈ ಸದಸ್ಯರ ನಿಧಿ 2 ವರ್ಷದಿಂದ ಸರಿಯಾಗಿ ಹಂಚಿಕೆನೇ ಆಗಲಿಲ್ಲಲ್ಲ, ಇದನ್ನು ಮಾರಾಟ ಆಗಿದೆಯಾ? ಈ ಸದಸ್ಯರ ನಿಧಿಯನ್ನು ಮಾರಾಟ ಮಾಡಿದಲ್ವಾ? ಎಲ್ಲಿ ಹೋಯ್ತು ಈ 64 ಕೋಟಿ ರೂಪಾಯಿ? 164 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗ್ತದೆ ಅಂತ ಹೇಳಿದರೆ ಸದಸ್ಯರ ನಿಧಿಯನ್ನು ಕೊಡುವಂಥದ್ದು ಮೊಟಕು ಮಾಡಿ ಯಾರಿಗೆ ಮಾರಾಟ ಮಾಡಿದ್ದೀರಿ? ಸದಸ್ಯರ ನಿಧಿಯನ್ನು ಮಾರಾಟ ಮಾಡಿದಲ್ವಾ? ಇರಲಿ, ಇದೊಂದು ಪಾಯಿಂಟ್. ಇನ್ನೊಂದು ನೋಡಿ, KTTP ಆ್ಯಕ್ಟ್ ಪ್ರಕಾರ 4E ಯಲ್ಲಿ ಹೇಳ್ತದೆ ಏನಂತ ಹೇಳಿದರೆ, ಇದು ನಾನು ನಿಮ್ಗೆ ಕೊಡ್ತೇನೆ. ಮುನ್ಸಿಪಲ್ ಕಾರ್ಪೊರೇಷನ್ ನಿಗಮ ಮಂಡಳಿಗೆ 5 ಲಕ್ಷ ತನಕ ರಿಯಾಯಿತಿ ಅಂತ ಹೇಳಿದೆ KTP ಆ್ಯಕ್ಟ್. ಇಲ್ಲಿ ಕಮಿಷನರ್ ಬಂದ ತಕ್ಷಣ ಏನು ಮಾಡಿದರು? ಈ ಟೆಂಡರ್ 1 ಲಕ್ಷದ ನಂತರ ಈ ಟೆಂಡರ್ ಅಂತ ಹೇಳಿ ಆರ್ಡರ್ ಮಾಡಿದರು. ಏನಲ್ಲಿ ರೈಟಿಂಗಲ್ಲಿ ಆರ್ಡರ್ ಮಾಡಿದರು ಮಹಾಪೌರರೇ ಮಾಡಿದರು. ಎಲ್ಲರೂ ಅದಕ್ಕೆ ತುಂಬ ಜನ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರೂ ಅದಕ್ಕೆ ಕಮಿಷನರ್ ಹತ್ರ ಹೋಗಿ ಭಾಳಷ್ಟು ವಿರೋಧ ವ್ಯಕ್ತಪಡಿಸಿದರು. ಮಾಡಬೇಡಿ, ತೊಂದರೆ ಆಗ್ತದೆ, ನಮಗೆ ಅಡ್ವಾನ್ಸ್ ಆಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನಾದರೂ ಸಮಸ್ಯೆ ಬಂದಾಗ ನಾವು ಎಮರ್ಜೆನ್ಸಿ ಕೆಲಸ ಮಾಡ್ತೇವೆ, ನೀವು ಮಾಡಬೇಡಿ ಅಂತ ಕೇಳಲಿಲ್ಲ. ಅದು ಆ್ಯಕ್ಟಲ್ಲಿ ಇದೆ ಅಂತೇಳಿ ನಮ್ಮನ್ನು ಕತ್ತಲೆಯಲ್ಲಿ ಇಟ್ಟು ಯಾವ ಈ ಆ್ಯಕ್ಟ್, ಇದು ಆ್ಯಕ್ಟ್ ಹೇಳ್ತದೆ KTPP ಆ್ಯಕ್ಟ್, ಈ ಕಾಯ್ದೆಯಲ್ಲಿ ಹೇಳ್ತದೆ 4E ಹೇಳ್ತದೆ ಏನಂತ ಹೇಳಿದರೆ, ನಿಗಮ ಮಂಡಳಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ನಿಗಮ ಮಂಡಳಿಗೆ ಮಲೆನಾಡಿ ಅಭಿವೃದ್ಧಿ ನಿಗಮ ಮಂಡಳಿ ಇಂಥ ನಿಗಮಗಳಿಗೆ ರಿಯಾಯಿತಿ 5 ಲಕ್ಷ ತನಕ ಅಂತ ಈ ಆ್ಯಕ್ಟಲ್ಲಿ ಈ ಕಾಯ್ದೆಯಲ್ಲಿ ಹಾಗೆ ಹೇಳ್ತದೆ. ಅದನ್ನು ಆಗಿ ಮಾಡಿದರು ಇವರು. ಮಾಡಿ ಏನು ಮಾಡಿದರು? ಈ ಟೆಂಡರ್ ಅಂತ ಕರೆದರು, ಆರ್ಡರ್ ಮಾಡಿದರು ಡ್ರಾಫ್ಟ್ಸ್ಮನ್ಗೆ, ಜೈಗಳಿಗೆ, ಎಲ್ಲರಿಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ SCಗೆಲ್ಲ. ಅದರ ನಂತರ ಯಾರು ಹೋಗಿ ಅಲ್ಲಿ ಕರೆನ್ಸಿ ರೀಚಾರ್ಜ್ ಮಾಡಿದ್ರು ಅವರಿಗೆಲ್ಲ ಮ್ಯಾನ್ಯುವಲ್ ಟೆಂಡರ್ 5 ಲಕ್ಷ. ಹೇಗೆ 5 ಲಕ್ಷ ತನಕ ಮ್ಯಾನ್ಯುವಲ್ ಟೆಂಡರ್? ಈಗ ತೆಗೀರಿ ರೆಕಾರ್ಡ್. ನಾನು ಇಲ್ಲಿ ಪ್ರತಿಯೊಂದು ಮಾತಾಡುವಂಥದ್ದು ಸತ್ಯ ಸಂಗತಿ. ಒಂದು ವೇಳೆ ನಾನು ಸುಳ್ಳು ಆರೋಪ ಮಾಡುವುದಾದರೆ ಈ ಸದನದಲ್ಲಿ ಇವತ್ತಿನ ಈ ಕ್ಷಣನೇ ನಾನು ನಿವೃತ್ತಿ ಘೋಷಣೆ ಮಾಡ್ತೇನೆ. ಪೂಜ್ಯ ಮಹಾಪೌರರೇ, ನಾನು ದಾಖಲೆ ಇಟ್ಟುಕೊಂಡು ಮಾತಾಡ್ತಾ ಇದ್ದೇನೆ. ನಾನು ಸುಳ್ಳು ಆರೋಪ ಯಾರ ಮೇಲೆ ಮಾತಾಡ್ತಾ ಇಲ್ಲ. ಇದು ಸತ್ಯ ಸಂಗತಿ, ಇದು ನಗ್ನ ಸತ್ಯ. ನಾನು ಪ್ರತಿಯೊಂದು ಮಾತಾಡೋದು ಏನು ಹಾಗಾದರೆ ಏನೊಂದು ನಮ್ಮನ್ನು ಕತ್ತಲೆಯಲ್ಲಿ ಇಟ್ಟು ಏನು ಇದರಲ್ಲಿ ನಮ್ಮ ತಪ್ಪಿದೆ. ನಮಗೇನಂತ ಹೇಳಿ ಮಾತಾಡಲಿಕ್ಕೆ ದಾಖಲೆ ಬೇಕಿತ್ತು, ಅಷ್ಟೇ ಬೇಕಿದ್ದದ್ದು. ಮಾತಾಡೋದು ಸಮಸ್ಯೆ ಅಲ್ಲ. ಆದರೆ ನೀವು ಆಡಳಿತ ಪಕ್ಷ, ನಾನು ನಿಮ್ಮನ್ನು ದೂಷಣೆ ಮಾಡುವುದಲ್ಲ, ನಾನೇನು ರಾಜ್ಯಕ್ಕೆ ಮಾತಾಡುವುದಲ್ಲ, ಯಾರು ರಾಜ್ಯಕ್ಕೆ ಅಂತ ಎಣಿಸ್ಕೊಳ್ಬೇಡಿ. ಆದರೆ ನಿಮ್ಮ ಆಡಳಿತ ಪಕ್ಷ, ನೀವು ಆಡಳಿತ ಮಾಡುವವರು, ನಿಮಗೆ ಜವಾಬ್ದಾರಿ ಇತ್ತು. ಇಷ್ಟೆಲ್ಲ ಅನಾಹುತ ಆಗುವಾಗ ನಿಮಗೆ ಗೊತ್ತಿಲ್ಲ ಮಹಾಪೌರರೇ? ಆಯಿತು, ಇರಲಿ. ಇನ್ನೊಂದು ವಿಚಾರ ಹೇಳ್ತೇನೆ, ಬರ್ತೇನೆ ನೋಡಿ. 2010ರಲ್ಲಿ ಒಂದು ಕಾನೂನು, ರೇರ ಕಾನೂನು ಬಂತು. ಅದಕ್ಕಿಂತ ಮೊದಲು 2001, 2002, 2003 ಕೆಲವು ವಸತಿ ಕಟ್ಟಡಗಳು, ಕಮರ್ಷಿಯಲಿ ಕಾಂಪ್ಲೆಕ್ಸ್ಗಳು 20 ವರ್ಷದಿಂದ ಕಂಪ್ಲೀಷನ್ ಕೊಡಲೇ ಇಲ್ಲ, ಪೂರ್ಣ ಪ್ರವೇಶ ಪತ್ರ ಕೊಡಲೇ ಇಲ್ಲ. 20 ವರ್ಷದಿಂದ ಪೆಂಡಿಂಗ್ ಇತ್ತು. ಈಗ ಈ ಕಮಿಷನರ್ ಬಂದು ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಲಾಸ್ಟ್ ಟೈಮು ಅದು 2011ರಲ್ಲಿ ಅಕ್ರಮ ಸಕ್ರಮ ಮಾಡುವುದಂತೇಳಿ ಸರ್ಕಾರ ಒಂದು
ಘೋಷಣೆ ಒಂಥರ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂತು. ಅದರ ನಂತರ 2016-17ರಲ್ಲಿ ಅಕ್ರಮವನ್ನು ಎಲ್ಲ ಕಡೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಮುನ್ಸಿಪಾಲಿಟಿ ಕಾರ್ಪೊರೇಷನ್ನಲ್ಲಿರುವಂಥ ಅಕ್ರಮ ಕಟ್ಟಡಗಳನ್ನು ಸಕ್ರಮ ಮಾಡಿದರೆ ಸರ್ಕಾರಕ್ಕೆ ಬೇಕಾದಷ್ಟು ರೆವೆನ್ಯೂ ಬರ್ತದೆ ಅಂತೇಳಿ ಕ್ಯಾಬಿನೆಟಲ್ಲಿ ಒಂದು ತೀರ್ಮಾನ ತಗೊಂಡ್ರು. ಆಗ ಪಬ್ಲಿಕ್ ಲಿಟಿಗೇಷನ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಸ್ಟೇ ಮಾಡಿದರು. ಕೋರ್ಟ್ನಲ್ಲಿರುವಂಥ ಕೇಸ್ಗಳಿವೆ, ಅಕ್ರಮ ಸಕ್ರಮದಲ್ಲಿರುವಂಥ ಕೇಸ್ಗಳಿವೆ. ಇದಕ್ಕೆಲ್ಲ ಕಮಿಷನರು ಏನು ಮಾಡಿದ್ದಾರೆ, ಎಲ್ಲ ಕಂಪ್ಲೀಷನ್ ಕೊಟ್ಟಿದ್ದಾರೆ. ದಾಖಲೆ ಸಮೇತ ಮಾತಾಡೋದು ಪೂಜಾ ಮಹಾಪೌರರೇ ಆಯಿತಾ. ಇದು ನನ್ನ ಹತ್ರ ಇರುವುದು ಗೃಹ ವಸತಿ ಕಟ್ಟಡ ಮಾತ್ರ, ಇನ್ನು ಕಮರ್ಷಿಯಲ್ಸ್ ಆಗಿದೆ. ಇದಕ್ಕೆಲ್ಲ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳುವುದು 1997ರಲ್ಲಿ ಜೂನ್ 13ನೇ ತಾರೀಕು ಡೆಲ್ಲಿಯಲ್ಲಿ ಒಂದು ಭಾರಿ ದೊಡ್ಡ ಒಂದು ಅನಾಹುತ ಆಯಿತು. ಉಪಹಾರ ಚಿತ್ರಮಂದಿರದಲ್ಲಿ ಬೆಂಕಿ ಹತ್ತಿ 59 ಜನ ಸತ್ತಿದ್ರು. ಅದರಲ್ಲಿ 103 ಜನ ಗಾಯಳುಗಳಾದರು. ಅದರಲ್ಲಿ 59ಕ್ಕಿಂತ ಜಾಸ್ತಿ ಜನ ಆಮೇಲೆ ತೀರಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥಿಸೋಣ. ಅದೇ ಆ ಸಂದರ್ಭದಲ್ಲಿ ಅಲ್ಲಿ ಆ ಕಟ್ಟಡಗಳು ಸರಿ ಇಲ್ಲದ ಕಾರಣ ಅದಕ್ಕೆ ಕಂಪ್ಲೀಷನ್ ಯಾರು ಅಧಿಕಾರಿಗಳು ಕೊಟ್ಟಿದ್ರು ಅವರು ರಿಟೈರ್ಡ್ ಆಗಿ ಮನೆಯಲ್ಲಿ ಕೂತ್ಕೊಂಡವರಿಗೆ ಆ ಸಮಸ್ಯೆ ಆದ ಏನು ಅಲ್ಲಿ ಆ ದೊಡ್ಡ ಒಂದು ಅನಾಹುತ ಆಯ್ತಾ ಅದರ ನಂತರ ಅವರು ರಿಟೈರ್ಡ್ ಆದ ಆಫೀಸರ್ಗಳನ್ನು ಅಲ್ಲಿ ತೆಗೆದುಕೊಂಡು ಜೈಲಿಗೆ ಹಾಕಿದ್ರು. ಆ ಕೇಸು ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ. ಇದು 1997ನೇ ಜೂನ್ 13ನೇ ತಾರೀಕಿಗೆ ಆದಂಥ ಒಂದು ಉಪಹಾರ ಚಿತ್ರಮಂದಿರದ ಕಥೆ ಇದು. ಈಗ ನೋಡಿ, ಅಂಥದ್ದು ದೇವರ ದಯದಿಂದ ನಮ್ಮ ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಆಗುವುದು ಬೇಡ. ಎಲ್ಲರನ್ನು ದೇವರು ಸುರಕ್ಷಿತವಾಗಿ ಇರಲಿ. ಆದರೆ ಇಂಥ ಕಟ್ಟಡ ನೋಡಿ, ಅಲ್ಲಿ ನಮ್ಮ ಇವರಿದ್ದಾರೆ, ಯಾರು TPO ಬಾಲಕೃಷ್ಣ ಗೌಡರು 30-35 ವರ್ಷದಿಂದ ಸರ್ವಿಸ್ ಈ ಮಂಗಳೂರು ಮಹಾನಗರ ಪಾಲಿಕೆಗೆ. ಅವರು 30-35 ವರ್ಷದಿಂದ ಸರ್ವಿಸ್ ಇದೆ ಅವ್ರಿಗೆ ಕೇಳಿ, ಇದಕ್ಕೆ ಯಾಕೆ ನೀವು ಇಷ್ಟು ವರ್ಷದಿಂದ ಕಂಪ್ಲೀಷನ್ ಯಾಕೆ ಪೂರ್ಣ ಗೃಹ ಪ್ರವೇಶ ಪತ್ರ ಯಾಕೆ ಕೊಡಲಿಲ್ಲ ಅಂತ ಕೇಳಿ ಅವ್ರು ಯಾಕೆ ಅವರು 35 ವರ್ಷದಿಂದ ಅಲ್ಲಿ ಕೂತ್ಕೊಂಡಿದ್ದಾರೆ ಕೇಳಿ ಅವರಿಗೆ. ಅವರು 35 ವರ್ಷದಿಂದ ಈ ಈ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿದ್ದಾರೆ. ATP ಆಗಿ TPO ಆಗಿ 2003ರಲ್ಲಿ TPO ಆಗಿದ್ದಾರೆ. ಅವರು 35 ವರ್ಷ ಎಕ್ಸ್ಪೀರಿಯನ್ಸ್ ಅವರಿಗೆ, ಅವರ ಸರ್ವಿಸ್ ಇಲ್ಲಿಗೆ ಈ ಕಾರ್ಪೊರೇಷನಿಗೆ. ಅವ್ರಿಗೆ ಕೇಳಿ ಯಾಕೆ ಇದರಲ್ಲಿ ಇರುವುದೆಲ್ಲ 2001, 2002, 2003, 4, 5, 25 ವರ್ಷ, 20 ವರ್ಷಕ್ಕಿಂತ ಮೊದಲಿದ್ದು ಕಂಪ್ಲೀಷನ್. ಇಷ್ಟು ಕಮಿಷನರ್ಗಳು ಬಂದರು. ಸಮೀರ್ ಶುಕ್ಲಾ ಬಂದರು, ಅಕ್ಷಯ್ ಶ್ರೀಧರ್ ಬಂದರು, ತುಂಬ ಜನ ಬಂದರು. IS ಆಫೀಸರ್ಗಳೆಲ್ಲ ಇಷ್ಟು ಜನ ಎಲ್ಲ ಕಮಿಷನರ್ಗಳು ಇದ್ದಾರಲ್ಲ, ಯಾಕೆ ಅವ್ರಿಗೆ ಕೊಡ್ಬೋದಿತ್ತಲ್ಲ, ಯಾಕೆ ಅವ್ರು ರೆಕಮೆಂಡ್ ಮಾಡಲಿಲ್ಲ? ಅದು ಸರಿ ಇಲ್ಲ ಅಂತಲ್ವಾ? ಇದರಲ್ಲಿ ಮೋಸ ಇದೆ ಅಂತಲ್ಲ ಅವ್ರು ಮಾಡಲಿಲ್ಲ. ಈಗ ಯಾವ ಆಧಾರದ ಮೇಲೆ ಇದು ಕೊಟ್ಟರು? ಇದು ಭ್ರಷ್ಟಾಚಾರ ಅಲ್ವಾ? ಹೌದಾ ಅಲ್ವಾ ಮೆಹರೆ? ಏನು ಇದರ ಉದ್ದೇಶ? ಏನಿಷ್ಟು ಭ್ರಷ್ಟಾಚಾರ ನಡೀತದೆ? ಇದೇ ಕಮಿಷನರ್ನ ಮೇಲೆ ಸೋಷಲ್ ಮೀಡಿಯಾದಲ್ಲಿ, ಪ್ರತಿಯೊಂದು ಮೀಡಿಯಾದಲ್ಲಿ, ಸೋಷಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು, ವೈರಲ್ ಆಗ್ತಾ ಇತ್ತು. ಕಮಿಷನರ್ನ ಬಗ್ಗೆ ಏನೇನೆಲ್ಲ ಬರ್ತಾ ಇತ್ತು. ಭ್ರಷ್ಟಾಚಾರ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ಇವತ್ತು ಜನ ಬೀದಿಯಲ್ಲಿ ನಿಂತು ಮಾತಾಡ್ತಾರೆ. ಮಂಗಳೂರು ಮಹಾನಗರ ಪಾಲಿಕೆ ಎಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿ ಹೋಗಿದೆ ಅಂತ ಹೇಳಿ. ಏನು ಪರ್ಸನಲ್ ಆಗಿ ಹೇಳೋದು ಬೇಡ. ನಿಮ್ಮ ಹತ್ರ ಪೂರ ದಾಖಲೆ ಕೊಡಿ. ಗೌರವ ಸದಸ್ಯರೇ, ನಿಮ್ಮ ಹತ್ರ ಮಾತಾಡುದು, ನಾನು ನಿಮ್ಮ ಹತ್ರ ಮಾತಾಡುದು, ನಿಮ್ಮನ್ನು ವೈಲೇಷನ್ ಮಾಡುವಂತ ನಾನು ಈ ಸದನದ ಸದಸ್ಯ. ಸುಮ್ಮನೆ ಯಾಕೆ ಮಾತಾಡ್ತೀರಿ? ಸುಮ್ಮನೆ ಯಾಕೆ ಮಾತಾಡುದು? ಇದ್ದ ವಿಷಯ ಮಾತಾಡುದು. ಮಾತಾಡಿ. ಮತ್ತೆ ಸುಮ್ಮನೆ ಯಾಕೆ ಮಾತಾಡ್ತೇನೆ? ಸುಮ್ಮನೆ ಮಾತಾಡಲು ದಾಖಲಾಗುವುದಲ್ವಾ ಇದು? ನೋಡಿ ಪೂಜ್ಯ ಮಹಾಪೌರರೇ, ಇದು ದಾಖಲಾಗುವುದಲ್ವಾ? ನೋಡಿ, ನಿಮ್ಗೆ ಕೊಡ್ತೇನೆ ನಾನು ದಾಖಲೆ. ಇಲ್ಲಿ ಕೊಡಿ, ಅಲ್ಲಿ ದಾಖಲೆ ಕೊಡಿ. ಪೂಜ್ಯ ಮಹಾಪೌರಿಗೆ ಕೊಡಿ, ದಾಖಲೆ ಕೊಡಿ, ಚೆಕ್ ಮಾಡಿ ಇದು ಹೌದಲ್ವಾ ಅಂತ ಹೇಳಿ. ಸುಮ್ಮನೆ ಆರೋಪ ಮಾಡುವುದಿಲ್ಲ. ಸುಮ್ಮನೆ ಯಾಕೆ ಆರೋಪ ಮಾಡಬೇಕು? ಮತ್ತೆ ಇದು ಎಲ್ಲ ಇವರ ಈ ಕಮಿಷನರ್ನ ಮೇಲೆ ನಿರ್ಣಯ ಮಾಡಬೇಕು ಸದನ. ಸರ್ಕಾರಕ್ಕೆ ಬರೀಬೇಕು, ತನಿಖೆಗೆ ಸರ್ಕಾರಕ್ಕೆ ಬರೀಬೇಕು. ಈ ಕಮಿಷನರ್ನ ಮೇಲೆ ತನಿಖೆ ಆಗಬೇಕು. ಅವರು ಒಂದು ವೇಳೆ ತಪ್ಪಿಸ್ತಾದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ಇವತ್ತೇನೆ ಇಂಥ ಭ್ರಷ್ಟ ಅಧಿಕಾರಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಅಗತ್ಯನೇ ಇಲ್ಲ. ಪೂಜ್ಯ ಮಹಾಪೌರರು ನಿರ್ಣಯ ಮಾಡಿ, ಇವತ್ತೇ ನಿರ್ಣಯ ಮಾಡಬೇಕು, ತನಿಖೆಗೆ ಆದೇಶ ಮಾಡಬೇಕು. ಖಂಡಿತವಾಗಿ ಅಂಥವಾದ್ರು ಏನಾದರೂ ಭ್ರಷ್ಟಾಚಾರ ಆಗಿದ್ದರೆ ಖಂಡಿತವಾಗಿ ನಾನು ತನಿಖೆಗೆ ಆದೇಶ ಮಾಡ್ತೇನೆ.
Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.